ನಮಸ್ಕಾರ. ಆರ್ಫೆ ಇನ್ಫೋ ಯೂಟ್ಯೂಬ್ ಚಾನಲ್ ಸ್ವಾಗತ. ಈ ವಿಡಿಯೋದಲ್ಲಿ ವಾರ್ಡನ್ ವಸತಿ ಶಾಲಾ ವಾರ್ಡನ್ ಹುದ್ದೆಗಳ ಅರ್ಹತೆಯಲ್ಲಿ ಬದಲಾವಣೆಯನ್ನು ಮಾಡಲಾಗಿದೆ. ಕ್ವಾಲಿಫಿಕೇಷನ್ದಲ್ಲಿ ಅದು ಏನು ಅಂತೇಳಿ ಹೇಳ್ತಾ ಬರ್ತಿಂತ. ನೆಕ್ಸ್ಟ್ ಈ ಅರ್ಹತೆ ಬಂದರೆ ಸುಮಾರು 1 ರಿಂದ 2 ಪದವೀಧರರು BEd ಪದವೀಧರರು ಏನು ಮಾಡ್ತಾರೆ, ಈ ವಾರ್ಡನ್ ಹುದ್ದೆಯಿಂದ ಹೊರಗುಳಿತಾರೆ. ಅವರು ಡಿಸ್ಕ್ವಾಲಿಫೈ ಆಗ್ತಾ ಬರ್ತಾರೆ. ಅವ್ರು ಯಾರು ಅಂತೇಳಿ ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಬರ್ತೀನಿ. ಓಕೆ. ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ಗ್ರೂಪ್ ಇದೆ, ಇಂಟ್ರೆಸ್ಟ್ ಇದ್ದವ್ರು ಜಾಯ್ನ್ ಆಗ್ಬೋದು. ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ, ಅದನ್ನು ಈಗ ರಿಪೀಟ್ ಮಾಡ್ಕೊಂಡು ನಾನು ಅಲ್ಲಿ ವಾರ್ಡನ್ ಹುದ್ದೆಗೆ ಹೋಗ್ತಂತೆ. ಬಸವರೆಡ್ಡಿ ಅನ್ನುವಂಥವ್ರು ಏನು ಕೇಳಿದರು ಅಂತಂದರೆ, ವಾರ್ಡನ್ ಹುದ್ದೆಗೆ BCom BEd ಮಾಡಿದಂಥ ಪದವೀಧರ ವಿದ್ಯಾರ್ಥಿಗಳಿಗೆ ಅವಕಾಶವಿದೆಯಾ ಅಂತ ಪ್ರಶ್ನೆ ಕೇಳಿದರು. ಓಕೆ. ಇಲ್ಲಿ ಇವರು ಯಾಕೆ ಕೇಳಿದರು ಅಂತಂದರೆ, 1 ರಿಂದ 8ನೇ ತರಗತಿಯ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗಂತೂ BCom BEd ಇನ್ನೂವರೆಗೂ ವೃಂದ ಮತ್ತು ನೇಮಕಾತಿ ನಿಯಮಾವಳಿಗಳ ಬದಲಾವಣೆ ಮಾಡಿ ಅವರಿಗೆ ಅವಕಾಶ ಕೊಟ್ಟಿಲ್ಲ. ಓಕೆ. ಕಡೆಗೆ ನಾವು ವಾರ್ಡನ್ ಹುದ್ದೆಗಾದರೂ ಅರ್ಹತೆ ಇದೆಯಾ ಅನ್ನುವಂಥ ಪ್ರಶ್ನೆ ಬರುತ್ತೆ. ಈ ಪ್ರಶ್ನೆಗೆ ಅವರು ಉತ್ತರವನ್ನು ಕೊಡ್ತಾ ಬರ್ತಾರೆ. ಅದಕ್ಕಿಂತ ಮುಂಚೆ ಅವ್ರು ಏನು ಮಾಡ್ತಾರೆ, ನೀವು ಶಾಲಾ ಶಿಕ್ಷಕರ ನೇಮಕಾತಿಯಲ್ಲಿ ನಿಮಗೆ ಅವಕಾಶವಿದೆ, ಅದರಲ್ಲಿ BEd ಬೋಧನಾ ವಿಷಯ ಮತ್ತು ಸ್ನಾತಕೋತ್ತರ ಪದವಿ ಸರಿಯಾದಂಥ ಬೋಧನಾ ವಿಷಯ ಹೊಂದಿದ್ದರೆ ನೀವು ಮಾಡಲಿಕ್ಕೆ ಎಲಿಜಿಬಲ್ ಇದ್ದೀರಿ ಅಂತ ಕೇಳ್ತಾರೆ. ನಾವು ಅಧಿಸೂಚನೆ ಹೊರಡಿಸಿದಾಗೆ ಗೊತ್ತಾಗುತ್ತೆ ಇವಕ್ಕೆ ಬೋಧನಾ ವಿಷಯ, ಸ್ನಾತಕೋತ್ತರ ಪದವಿ ಮತ್ತು BEdಗೆ ಯಾವ ರೀತಿಯಾಗಿ ಸಬ್ಜೆಕ್ಟನ್ನು ಅವರಿಗೆ BCom ಪದವೀಧರರಿಗೆ ಸೆಟ್ ಮಾಡಿದ್ದಾರೆ ಅಂತೇಳಿ ಗೊತ್ತಾಗುತ್ತೆ. ಓಕೆ. ಇಲ್ಲಿ ನೆಕ್ಸ್ಟ್ ಏನು ಮಾಡ್ತಾ ಬರ್ತಾರೆ ಅಂತಂದರೆ, ವಾರ್ಡನ್ ಹುದ್ದೆಯ ಕ್ವಾಲಿಫಿಕೇಷನನ್ನು ಹೇಳ್ತಾ ಬರ್ತಾರೆ. ಇವರೇನು ಹೇಳ್ತಾರೆ, ವೃಂದ ನೇಮಕಾತಿ ನಿಯಮಾವಳಿಗಳಲ್ಲಿ ವಾರ್ಡನ್ ಹುದ್ದೆಯ ವಿದ್ಯಾರ್ಥಿಯಾಗಿ ಪದವಿ ಮತ್ತು BEd ಪದವಿಯನ್ನು ಕಡ್ಡಾಯಗೊಳಿಸಲಾಗಿದೆ. ಮೊದಲೇನಾಗ್ತಿತ್ತು, BEd ಪದವೀಧರರು ವಾರ್ಡನ್ ಹುದ್ದೆಗೆ ಅರ್ಜಿ ಸಲ್ಲಿಸಲು ಅರ್ಹರಿದ್ದರು. ಪ್ರೆಸೆಂಟ್ಲಿ ಏನು ಮಾಡಿಬಿಟ್ಟಿದ್ದಾರೆ ಅಂತಂದರೆ, ಕಡ್ಡಾಯವಾಗಿ ಪದವಿನೂ ಆಗಿರಬೇಕು, ಪದವಿ ಪ್ಲಸ್ BEd ಆಗಿರಬೇಕು. ಅಂಥವರು ವಾರ್ಡನ್ ಹುದ್ದೆಗೆ ಅರ್ಹತೆಯನ್ನು ಹೊಂದ್ತಾರೆ. ಹೀಗಾಗಿ BCom ಪದವೀಧರರು ಸಹಿತ ವಾರ್ಡನ್ ಹುದ್ದೆಗೆ ಎಲಿಜಿಬಲ್ ಆಗ್ತಾರೆ. ಬಟ್ ಇಲ್ಲಿ 2 ಸ್ಟ್ರೀಮ್ನವರು ಔಟ್ ಹೋಗ್ತಾರೆ. ಯಾರು ಅಂತಂದರೆ, ತಮಗೆಲ್ಲ ಗೊತ್ತಿದೆ, ಹಿಂದಿ ಸರ್ಟಿಫಿಕೇಟ್ ಕೋರ್ಸ್ ಮಾಡಿದಂಥವ್ರು, ಪ್ರಥಮ, ದ್ವಿತೀಯ, ತೃತೀಯ ಅನ್ನುವಂಥ ಕೋರ್ಸ್ ಮಾಡಿಕೊಂಡು ಡೈರೆಕ್ಟಾಗಿ ಅವ್ರೇನು ಮಾಡ್ತಿದ್ರು, BEd ಅನ್ನೇ ಮಾಡಿಬಿಡ್ತಿದ್ರು. ಓಕೆ. ಈ ಸರ್ಟಿಫಿಕೇಟ್ ಕೋರ್ಸ್ ಮಾಡಿಕೊಂಡು ಯಾವುದೇ ರೀತಿಯಾಗಿ ಪದವಿಯನ್ನು ಮಾಡದೆ ಡೈರೆಕ್ಟಾಗಿ BEd ಮಾಡ್ತಾಯಿದ್ರು. ನಂತರ ಶಿಕ್ಷಕರ ನೇಮಕಾತಿಯಲ್ಲಿ ಸಿಲೆಕ್ಷನ್ ಆಗ್ತಿದ್ರು. ಇಂಥವ್ರು ಏನಾಗ್ತಾರೆ, ಈ ವಾರ್ಡನ್ ಹುದ್ದೆಯಿಂದ ಹೊರಗುಳಿತಾರೆ. ಯಾಕಂತಂದರೆ ಹಿಂದೆ ಜಸ್ಟ್ BEd ಪದವೀಧರರು ಮಾತ್ರ ವಾರ್ಡನ್ ಹುದ್ದೆಗೆ ಎಲಿಜಿಬಲ್ ಇದ್ದರು. ಪ್ರೆಸೆಂಟ್ಲಿ BEd ಪ್ಲಸ್ ಡಿಗ್ರಿ ಆಗಿರಬೇಕಂದ ತಕ್ಷಣ ಈ ಪದವೀಧರರು ಡಿಸ್ಕ್ವಾಲಿಫೈ ಆಗ್ತಾರೆ, ಇನ್ಎಲಿಜಿಬಲ್ ಆಗ್ತಾರೆ, ಯಾರು ಸರ್ಟಿಫಿಕೇಟ್ ಕೋರ್ಸ್ ಮಾಡಿದಂಥ ಅಭ್ಯರ್ಥಿಗಳು. ನೆಕ್ಸ್ಟ್ ಇನ್ನೊಂದು ಸರ್ಟಿಫಿಕೇಟ್ ಕೋರ್ಸ್ ಬರುತ್ತೆ, ಯಾವುದು ಅಂತಂದರೆ ರತ್ನ, ಕುವರ, ಜಾಣ ಈ ರೀತಿಯಾದಂಥ ಸರ್ಟಿಫಿಕೇಟ್ ಕೋರ್ಸನ್ನು ಮಾಡಿಕೊಂಡು BEd ಮಾಡಿರ್ತಾರೆ. ಇಂಥವರು ಸಹಿತ ಡಿಸ್ಕ್ವಾಲಿಫೈ ಆಗುವಂಥ ಚಾನ್ಸಸ್ ಇದೆ. ಮತ್ತು ಕೆಲವೊಂದು ಸ್ಟ್ರೀಮ್ಗಳಲ್ಲಿ ಏನಿದೆ ಅಂತಂದರೆ, ಕೆಲವೊಂದಿಷ್ಟು ರಾಜ್ಯಗಳಲ್ಲಿ DEd ಆದ ತಕ್ಷಣ ಡಿಪ್ಲೊಮಾ ಆದ ತಕ್ಷಣ ಅವರಿಗೆ ಡಿಗ್ರಿಯಾಗಿ BEd ಅನ್ನು ಕೊಡ್ತಾರೆ. ಇಂಥ ಅಭ್ಯರ್ಥಿಗಳು ಸಹಿತ ಡಿಸ್ಕ್ವಾಲಿಫೈ ಆಗ್ತಾರೆ. ಯಾಕಂದರೆ DEd ಅನ್ನು ಒಂದು ಡಿಗ್ರಿ ಅಂತ ಕನ್ಸಿಡರ್ ಮಾಡೋದಿಲ್ಲ. ಹೀಗಾಗಿ ಈಗ ಏನಾಗಿದೆ ಅಂತಂದರೆ, ಅವರು ಜಸ್ಟ್ BEd ಪದವಿಯನ್ನು ಕಡ್ಡಾಯಗೊಳಿಸಲಾಗಿದೆ ಅಂತ ಹೇಳಿಲ್ಲ, ಪದವಿ ಮತ್ತು BEd ಪದವಿಯನ್ನು ಹಾಗೂ ಎರಡನ್ನೂ ಏನು ಮಾಡಿದ್ದಾರೆ, ಕಡ್ಡಾಯಗೊಳಿಸಿದ್ದಾರೆ. ಹೀಗಾಗಿ ವಾರ್ಡನ್ ಹುದ್ದೆಗೆ ಪದವಿ ಪ್ಲಸ್ BEd ಆದಂಥ ಅಭ್ಯರ್ಥಿಗಳಿಗೆ ಅವಕಾಶ ಇದೆ. ಪದವಿ ಯಾವುದೇ ಇರ್ಬೋದು, BA, BSc, BCom, BEನೂ ಸಹಿತ ಆಗಿರ್ಬೋದು. ಓಕೆ. ಥ್ಯಾಂಕ್ ಯು.